ಅಲ್ಲ. ಅದ್ರ ಜೊತೆ ಸ್ಟೇಟ್ಗಳ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಆ ರಾಜ್ಯಗಳ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳೀಯವಾಗಿ ಆದೇಶ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಸುಮಾರು 18 ಹೆಚ್ಚು ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿರೋ ಇಂಟರ್ ಸ್ಟೇಟ್ ಬಾರ್ಡರ್ ಸೇರಿದಂತೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಸ್ಗೆ ಪ್ರತಿ ಸ್ಟೇಷನ್ಗೆ 1 ಅಥವಾ 2 ಮತ್ತು 18 ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ರಾತ್ರಿ 9 ಗಂಟೆಗೆ ನಾವು ಜಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಭಾಳ ಹೆವಿ ರೈನ್ಸ್ ಬರ್ತಾ ಇದೆ, ಹಂಗಾಗಿ ಟೂ ವೀಲರ್ ಬರುವಂಥವ್ರಿಗೆಲ್ಲ ಭಾಳ ತೊಂದರೆ ಆಗುತ್ತೆ ಅಂತ ನಾವು ಸಿದ್ಧಪಟ್ಟಿದ್ದೀವಿ. ನಮಗೆ ಚೆಕ್ ಪೋಸ್ಟ್ 24/7 ಕಂಟಿನ್ಯೂ ಆಗುತ್ತೆ. ಎಸೆನ್ಷಿಯಲ್ ಕಮಾಡಿಟೀಸ್ ಏನಿದ್ದಾವೆ, ಗ್ರಾಸರೀಸು ಮತ್ತು ಹಣ್ಣು, ಹಾಲು, ತರಕಾರಿ, ಮೀಟು, ಈ ಎಸೆನ್ಷಿಯಲ್ ಕಮಾಡಿಟೀಸ್ನ ಕೊಂಡ್ಕೊಳ್ಳೋದಕ್ಕೆ ಮಾತ್ರ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಂಗಳೂರು ಜಿಲ್ಲಾಧಿಕಾರಿ ದಕ್ಷಿಣ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಆ ಪ್ರಕಾರ ಅಂಗಡಿಗಳನ್ನ ಓಪನ್ ಇಟ್ಟಿದ್ದು ನಾವು ಫೆಸಿಲಿಟೇಟ್ ಮಾಡ್ತೀವಿ. ಅದು ಹೊರತುಪಡಿಸಿ ನಾನ್ ಎಸೆನ್ಷಿಯಲ್ ಸರ್ವಿಸಸ್ ಪಡ್ಕೊಳ್ಳಿಕ್ಕೆ ಅಥವಾ ಕೊಂಡ್ಕೊಳ್ಳಿಕ್ಕೆ ಅಂತ ಅಂಗಡಿ ಮುಗ್ಗಟ್ಟು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಅದೇ ರೀತಿ ಸಾರ್ವಜನಿಕರು ಅನಗತ್ಯವಾಗಿ ಯಾವುದೇ ಒಂದು ಎಕ್ಸಸೈಸ್ ರೀಸನ್ ಇಲ್ಲದೆ ಎಸೆನ್ಷಿಯಲ್ ಕಮಾಡಿಟೀಸ್ ಖರೀದಿಗೆ ಅಥವಾ ಮೆಡಿಕಲ್ ರೀಸನ್ಸ್ ಹೊರತುಪಡಿಸಿ ಯಾವುದೇ ನಾನ್ ಎಸೆನ್ಷಿಯಲ್ ಪರ್ಪಸ್ಸಿಗೆ ಹೊರಗಡೆ ಬಂದು ಅವ್ರ ಮೇಲೆ ಕೂಡ NDMA ಎಪಿಡೆಮಿಕ್ ಆ್ಯಕ್ಟ್ ಮತ್ತು IND ಆ್ಯಕ್ಟ್ ಕೊರೋನಾ ಸಂಖ್ಯೆ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಬೇರೆ ಭಾಗಗಳಲ್ಲಿ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾತ್ರಿ 9 ಗಂಟೆಯಿಂದ ನೈಟ್ ಕರ್ಫ್ಯೂವನ್ನು ಮತ್ತು ಯಾವ ಕೇರಳ ಮತ್ತು ಮಹಾರಾಷ್ಟ್ರ